ಭವಾನಿ ಫಿಲ್ಮ್ ಮೇಕರ್ಸ್ ಬ್ಯಾನರ್ನಲ್ಲಿ ತಯಾರಾದ ತುಳು ಚಿತ್ರರಂಗದ ಮೊದಲ ಗ್ರಾಫಿಕ್ ಸಿನಿಮಾ ಉಮಿಲ್ ಚಿತ್ರವು ಡಿಸೆಂಬರ್ 7ರಂದು ತುಳುನಾಡಿನಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ರಂಜಿತ್ ಸುವರ್ಣ ತಿಳಿಸಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ನಮ್ಮ ಚಿತ್ರತಂಡವು ಕಳೆದ 2 ವರ್ಷಗಳ ಶ್ರಮದಿಂದ ತುಳುನಾಡಿಗೆ ಒಂದು ವಿಭಿನ್ನ ಸಿನಿಮಾವನ್ನ ನೀಡುತ್ತಿದ್ದೇವೆ. ಡಿಸೆಂಬರ್ 7ರಂದು ಮಂಗಳೂರಿನ ಪಿವಿಆರ್ ಚಿತ್ರಮಂದಿರದಲ್ಲಿ ಮೊದಲ ಶೋ ನಡೆಯಲಿದೆ. ತುಳುನಾಡಿನ ಜನರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸಿ ನಮ್ಮನ್ನ ಪ್ರೋತ್ಸಾಹಿಸಿ ಎಂದು ಹೇಳಿದರು. ಇಷ್ಟು ಕಷ್ಟಪಟ್ಟು ಒಂದು ಚಿತ್ರವನ್ನ ಮಾಡಿದ್ದೇವೆ. ಆದರೆ ಈಗಾಗಲೇ ಚಿತ್ರಮಂದಿರದಲ್ಲಿ ತಮಿಳು ಚಿತ್ರ ಇರುವ ಕಾರಣದಿಂದಾಗಿ ತುಳುನಾಡಿನಲ್ಲಿ ತುಳು ಸಿನಿಮಾಕ್ಕೆ ಚಿತ್ರಮಂದಿರ ಸಿಗದೇ ಇರುವುದು ಬೇಸರದ ಸಂಗತಿ ಎಂದು ಹೇಳಿದ್ರು. ವಿಶೇಷವಾಗಿ ತುಳು ಸಿನಿಮಾ ಕೊರಡು ಬಂದು ಬಾರಿ ಬಂಗಬತ್ತು ಒಂದು ಸಿನಿಮಾ ಬಂದ ಸೊ ಎಲ್ಲ ರಿಲೀಸ್ ಆಗುಂಟು ಎಲ್ಲ ಕಾಂಡೆ ನಮ್ಮ ಪಿವಿಆರ್ ಮಾಡಿ ಒಂದು 9 ಗಂಟೆಗೆ ಫಸ್ಟ್ ಶೋ ಪ್ರೀಮಿಯರ್ ಶೋ ನಡೆಯುಂಟು. ಐಕನಿಕಲ್ ಮಾತೆಲ್ಲ ಬರ್ತದೆ ಇಂಗಳೊಟ್ಟಿಗೆ ಸೇರೊಂದು ಒಂದು ಹೊಸ ಪ್ರಯತ್ನ ಇಂಗ್ಲಿಗೆ ಕನ್ನಡ ಬಲ ಬರ್ಪಿಲಕ್ಕೆ ಮಲ್ಪೋಡು. ಸೊ ಈ ಪಿಕ್ಚರ್ಗೆ ನಮ್ಮ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಟಾಪ್ ರವಿಬಸ್ನೂರು ಮ್ಯೂಸಿಕ್ ಮಂದಿರ. ಸೊ ಆಯ್ತು ಡೀಟೇಲ್ ಪೂರೆ ಅನ್ನಕ್ಕೆ ಬರೆದು ಕೊಡ್ತಾರೆ. ವಿಷಯ ಏನ ಬಂದ ಒಂದು ಸುರುಟ ಸಲ ಗ್ರಾಫಿಕ್ಸ್ ಪಿಕ್ಚರ್ ಮಂದ ಇಂಗಳು ಅಂಚೆ ಹಿಂದಿ ರೈಟ್ಸ್ ಇಲ್ಲ ಸೇಲ್ ಆಗ್ತದೆ. ಸುಮಾರು ಒಂದು ಹಾರ್ಡ್ ವರ್ಕ್ ಮಂತಿನ ಸಿನಿಮಾ. ಸೊ ಒಂದು ಇಲ್ಲೇ ಬೇಜಾರ್ಲು ಉಂಟು ಬಂದ ಈತ ಬಂಗಬತ್ತದ ಎಂಗ್ಲು ಒಂದು 2 ವರ್ಷ ಮಂತದ ಎಂಗ್ಲೆ ಕುಡ್ಲಡ್ ಒಂದು ಥಿಯೇಟರ್ ತೆಕ್ಕಿದ್ವಿ. ಸೊ ಅವನ್ಕ ಇಲ್ಲೇ ಬೇಡ ತಮಿಳ್ ಸಿನಿಮಾದ ಅವರ ಎಂಗ್ಲ ಪಿಕ್ಚರ್ಗೆ ವ್ಯಾಲ್ಯೂ ಜನಲಕ್ಕ ಆತನ ತುಳು ಭಾಷೆ ಲೋಕಲ್ ಸಿನಿಮಾ ಅದೆಲ್ಲ ಎಂಗ್ಲಿಗೆ ಥಿಯೇಟರ್ ಕೊಡ್ಜೆ 3 ವಾರ ನಿಂಚ ಸೆನ್ಸರ್ ಸರ್ಟಿಫಿಕೇಟ್ ಒಂದು ಬಲಿ ಬೇಯಿದೆ ಅಕಡೆ ಬಲಿ ಬತ್ತದಲ್ಲ ಎಂಗ್ಲೆ ಒಂದು ಹೊಸ ಪ್ರಯತ್ನ ಅವಕಾಶ ತೆಗೆದಿಸಿ ಬಂದ ಬೇಜಾರು. ಬಟ್ ಈ ಸಂದರ್ಭ ಚಿತ್ರದ ನಿರ್ಮಾಪಕರಾದ ಕರುಣಾಕರ್ ಶೆಟ್ಟಿ, ಆರ್ಟ್ ಡೈರೆಕ್ಟರ್ ವಿಲಿಯಂ, ನಟಿ ಪೂಜಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಕಾಮಿಡಿ ಸಿನಿಮಾ ಅಂತ ಸುದ್ದಿ ಉಂಟು. ಅದು ಸುದ್ದಿ ಅಲ್ಲ, ನಿಜ. ಮೇಡಮ್, ನಮ್ಮ ಸಿನಿಮಾದಲ್ಲಿ ಭಯಂಕರ ಪೆಟ್ಟಲು ಉಂಟು ಮೇಡಮ್. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.